ಸಾರ್ವತ್ರಿಕವಾಗಿ ಜನರ ಮುಂದೆ ಇರುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ನೆಲೆಯಲ್ಲಿ ನಿನ್ನೊಂದು ಪ್ರೆಸ್ ಮಾಡಿದ್ದೇವೆ. ಆ ಪ್ರೆಸ್ಸಲ್ಲಿ ನಾವೊಂದಷ್ಟು ಉಲ್ಲೇಖ ಮಾಡಿದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಒಂದು ಕಮಲ ಸಮಿತಿ ಅನ್ನುವಂಥ ಒಂದು ವಾಟ್ಸಪ್ ಗ್ರೂಪಲ್ಲಿ ನನ್ನ ಬಗ್ಗೆ ಅವಹೇಳನಕಾರಿಯಾದಂಥ ಒಂದು ಇದನ್ನು ವಾಟ್ಸಪ್ಪಲ್ಲಿ ಪ್ರಜ್ವಲ್ ರೈ ಮಾತಾಡಿ ಫೇಸ್ಬುಕ್ಕಲ್ಲಿ ಅದು ವ್ಯಾಪಕವಾಗಿದೆ. ಅದರಲ್ಲಿ ಒಂದು ತೇಜವಧೆ ಮಾಡುವಂಥದ್ದು ಮತ್ತು ನನಗೆ ಏನೇನು ಹೇಳಬೇಕು ಎಲ್ಲವನ್ನು ಹೊಸ ಒಂದು ಗುಂಡ ಏನೇನು ಹೇಳ್ತಾನೆ ಆ ಮಾತುಗಳನ್ನು ಆಡುವಂಥ ಸಂಗತಿಗಳನ್ನು ಮಾಡಿದೆ. ಒಟ್ಟು ಸಾರ್ವಜನಿಕವಾಗಿ ನನ್ನ ಒಂದು ವ್ಯಕ್ತಿತ್ವಕ್ಕೆ ಇವತ್ತು ಚ್ಯುತಿಯಾಗಿದೆ ಮತ್ತು ಅದರಲ್ಲಿ ಬೆದರಿಕೆ ನೋಡುವಂಥ ಸಂಗತಿ. ಸಾರ್ವಜನಿಕವಾಗಿ ನಾನು ಓಡಾಡ್ಬೋದು ಜನರ ಮಧ್ಯೆ, ಅವರಿಗೆ ಕಲ್ಲೆಸೆದು ಅವರನ್ನು ಹೊಡಿಬೇಕು ಎನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇದು ಒಬ್ಬ ಸಾಮಾನ್ಯ ಜನರಿಗೆ ಅಂತಲ್ಲ, ಒಬ್ಬ ಮಾಜಿ ಶಾಸಕನಿಗೆ, ನಿಕಟಪೂರ್ವ ಶಾಸಕನಿಗೆ ಈ ರೀತಿ ಆದರೆ ಪುತ್ತೂರಿನಲ್ಲಿ ಯಾವ ರೀತಿಯ ಒಂದು ಗುಂಡಾಗಿರಿ ಇದೆ, ಇದಕ್ಕೆ ಯಾರು ಗುಂಪು ಕೊಡ್ತಾರೆ? ಇದು ಮೊದಲ ಘಟನೆ ಅಲ್ಲ. ಇದಕ್ಕೆ ಮೊದಲು ನಮ್ಮ ಕಾರ್ಯಕರ್ತರ ಮನೆಗೆ ಚೆನ್ನೈಯಲ್ಲಿ ಹೋಗಿ ಅಲ್ಲಿ ಅವನಿಗೆ ಬೆದರಿಕೆ ಒಟ್ಟುವ ಸಂಗತಿ ಮಾಡಿದರು. ಅದನ್ನು ಇಲ್ಲಿಯ ಶಾಸಕರು ಸಮರ್ಥನೆ ಮಾಡುವಂಥ ಕೆಲಸ ಮಾಡಿದರು. ಆಮೇಲೆ ಅವನಿಗೆ ಏನು ಗಡೀಪಾರು ಮಾಡುವಂಥ ಕೆಲಸವನ್ನು ನಿಮ್ಮಿಂದ ಮಾಡಿದ್ದೀರಿ. ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಇಲ್ಲಿ ಮರುಕಳಿಸುತ್ತಾ ಇದೆ. ಇದಕ್ಕೆ ಇತಿಶ್ರೀ ಹಾಕಬೇಕು, ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಒತ್ತಾಯಪೂರ್ವಕವಾಗಿ ನಿಮಗೆ ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ. ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು. ಇನ್ನು ಮುಂದೆ ಪುತ್ತೂರಿನಲ್ಲಿ ಇಂಥ ಯಾವುದೇ ಘಟನೆಗಳು ನಡೆಯಲಾಗಿ ಪೊಲೀಸ್ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತೇಳಿ ನಾವು ಸಾರ್ವಜನಿಕವಾಗಿ ನಿಮಗೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ, ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಆ ಕಂಪ್ಲೇಂಟ್ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು, ಅವರು ತಕ್ಷಣ ಅರೆಸ್ಟ್ ಮಾಡಬೇಕು. ಏನು ನಿಮ್ಮ IPC ಆ್ಯಕ್ಟ್ ಇದೆ ಅದರಲ್ಲಿ ಅದರ ಅಡಿಯಲ್ಲಿ ಅವರನ್ನು ಬಂಧಿಸುವಂಥ ಸಂಗತಿಯನ್ನು ಮಾಡಬೇಕು. ಯಾವುದೋ ಒಂದು ಮುಖ್ಯಮಂತ್ರಿಗೆ, ಯಾವುದೋ ಒಂದು ಉಪಮುಖ್ಯಮಂತ್ರಿಗೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಹಾಕಿದರೆ ತಕ್ಷಣ ನೀವು ಬಂಧಿಸುವಂಥ ಕೆಲಸ ಮಾಡ್ತೀವಿ, FIR ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇದು ಸಾರ್ವಜನಿಕವಾಗಿ ಈ ರೀತಿ ಮಾಡಿದಾಗ ಇನ್ನು ಮುಂದೆ ನಮ್ಮ ಜನಪ್ರತಿನಿಧಿಗಳು, ರಾಜಕೀಯ ನೇತಾರರು ಯಾವ ರೀತಿಯಾಗಿ ಸಾರ್ವಜನಿಕವಾಗಿ ಕೆಲಸ ಮಾಡ್ಬೋದು ಇದರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅಂತೇಳಿ. ಅದರೊಟ್ಟಿಗೆ ಯಾವುದೇ ಅಧಿಕಾರಿಗಳಿರ್ಬೋದು, ಯಾವುದೇ ವ್ಯಕ್ತಿಗಳ ಈ ತೇಜೋವಧೆ ಈ ರೀತಿಯಾಗಿ ಮಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು ಇಲ್ಲಿಗೆ ನಿಲ್ಲಬೇಕು ಎನ್ನುವಂಥದ್ದು ನಮ್ಮ ಅಪೇಕ್ಷೆ. ಅವನು ಬರೆದದ್ದು ಫೇಸ್ಬುಕ್ ಡೀಟೇಲ್ಸ್ ಇದೆ. ಒಮ್ಮೆ ಗಡಿಪಾರ ಎಲ್ಲ ಮಾಡಿದ್ದೀರಿ. ಅವರು ರೌಡಿಶೀಲ್ ಅಂತ ಹಾಗೆ ಇದ್ದಾನೆ. ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೆ. ಇಲ್ಲದಿದ್ದರೆ ಇವತ್ತು ಕಾರ್ಯಕರ್ತರು ಈ ಸುದ್ದಿಗೇಳಿ ಬಂದು ಸೇರಿದ್ದಾರೆ. ಮುಂದೆ ಇದು ಒಂದು ಪ್ರತಿಭಟನೆ ರೂಪದಲ್ಲಿ ಆಗ್ಬೋದು. ಅದಕ್ಕೋಸ್ಕರ ಅದಕ್ಕೆ ಮೊದಲು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾರೆ. ಆ ವ್ಯಕ್ತಿ ಯಾರು ಅಂತೇಳಿ ಕೂಡ ಆ DPಯಿಂದ ತೆಗೆದಿದ್ದೇವೆ. ಇಂಥ ಈ ವ್ಯಕ್ತಿ ನೋಡಿ, ಅವನು ಕರೋಪಾಡಿ ಮಾಡಲಿಕ್ಕೆ ಇವ ಯಾರ ಜೊತೆ ಇದ್ದಾನೆ ಏನು ಅಂತೇಳಿ ಅದನ್ನು ನೀವೇ ಕಂಡುಹಿಡುವಂಥ ಸಂಗತಿಯನ್ನು ಮಾಡಬೇಕು. ಇದೇ ಕ್ರಿಮಿನಲ್ ರೌಡಿ ಶಾಟ್. ಧನ್ಯವಾದಗಳು. ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ ಅಂತ ಇದು ನಮ್ಮ ಸಾಂಕೇತಿಕವಾಗಿ ಬಂದದ್ದು. ಈಗ ನಾವು ಸಾಂಕೇತಿಕವಾಗಿ ಬಂದದ್ದು. ನೆಕ್ಸ್ಟ್ ನಮ್ಮದು ಬೇರೆ ಸ್ಟೆಪ್ ಇರ್ತದೆ. ಅದನ್ನು ಆಗದಾಗಿ ನೀವು ಅದನ್ನು ಇದು ಈಗ ಸಾಂಕೇತಿಕ ಮಾತ್ರ. ಚುನಾವಣಾ ನೀತಿ ಸಮಿತಿ ಇದ್ದದ್ರಿಂದ ಸಾಂಕೇತಿಕ, ನೀತಿ ಸಂಹಿತೆಗೆ ತೊಂದರೆ ಆಗಬಾರದು ಅನ್ನೋ ಕಾನೂನನ್ನು ಪಾಲನೆ ಮಾಡುವವರು, ಗೌರವಿಸುವವರು. ಎಲ್ಲ ಅಧಿಕಾರಿಗಳು ಒಂದೇ ಮತ್ತು ಮಾಧ್ಯಮ ಮಿತ್ರದ ಎಲ್ಲ ಮಿತ್ರರಿಗೂ ಒಂದೇ ಮಾತ್ರದಲ್ಲಿ ಧನ್ಯವಾದಗಳು. ಪುತ್ತೂರು ಭಾರತೀಯ ಜನತಾ ಪಾರ್ಟಿಯ ಒಂದು ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ಒಂದು ಮನವಿಯನ್ನು ನಾವು ಅರ್ಪಣೆ ಮಾಡಿದ್ದೀವಿ. ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರತಕ್ಕಂತಹ ಸಂಜೀವ್ ಮಠಂದೂರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಅವಹೇಳನ ಮಾಡಿದ್ದಾರೆ, ಬೆದರಿಕೆಯನ್ನು ಮಾಡಿದ್ದಾರೆ, ಮಾನಹಾನಿಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಯಾರು ಈ ಒಂದು ಕ್ರಿಮಿನಲ್ ಮಾನಸಿಕತೆಯನ್ನು ಹೊಂದಿದ್ದಂತಹ ವ್ಯಕ್ತಿಗಳು
ಇಂಥ ಒಂದು ಕೃತ್ಯಕ್ಕೆ ಯಾಕೆ ಕೈ ಹಾಕಿದ್ದಾರೆ ಅನ್ನುವುದರ ಬಗ್ಗೆ ಪೊಲೀಸ್ ಠಾಣೆಗೆ, ಪೊಲೀಸ್ ಅಧಿಕಾರಿಗಳಿಗೆ ಮೊದಲಾಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಇವತ್ತು ನಾವು ಯಾವುದೇ ಒಂದು ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಇಳಿಲಿಲ್ಲ. ಸಂಜೀವ್ ಮಠಂದೂರರ ಮಾನಹಾನಿ ಅದು ಅವರ ವೈಯಕ್ತಿಕ ಮಾನಹಾನಿ ಅಲ್ಲ, ಅದು ಭಾರತೀಯ ಜನತಾ ಪಾರ್ಟಿಗೆ ಮಾಡಿದಂಥ ಅವಮಾನ ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಅಶೋಕ್ ರೈ ಅವರ ಜತೆಗಾರ ಒಬ್ಬ ರೌಡಿ ಶೀಟರ್ ಪ್ರಜ್ವಲ್ ರೈ ಅನ್ನುವಂಥವನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಂಜೀವ್ ಮಠಂದೂರರ ಮಾನಹಾನಿ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಈ ವ್ಯಕ್ತಿಗಳನ್ನು ಎದುರಿಸಲಿಕ್ಕೆ ದೊಡ್ಡ ಸಂಗತಿ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡುವಷ್ಟು ಶಕ್ತಿ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ನಾವು ಬಳೆ ಹಾಕಿಕೊಂಡವರಲ್ಲ, ಅದು ನೆನಪು ಮಾಡಿಕೊಳ್ಬೇಕು. ಇಲ್ಲಿಯ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಳೆ ಹಾಕಿ ಕೂತ್ಕೊಂಡವರಲ್ಲ. ಮನಸ್ಸು ಮಾಡಿದರೆ ನಿಮ್ಮನ್ನು ಕೂಡ ಬೀದಿಯಲ್ಲಿ ಏನು ತೋರಿಸಬೇಕು ಅದು ತೋರಿಸುವ ತಾಕತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಆದರೆ ನಾವು ಮಾಡಲಿಕ್ಕಾಗಿ ಹೋಗೋದಿಲ್ಲ. ಯಾಕಂತ ಕೇಳಿದರೆ, ಒಂದು ನೀತಿ ಸಂಹಿತೆ ಇದೆ, ಎರಡನೇದ್ದು ಒಂದು ಸಂಸ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗ್ತಾ ಇದೆ. ಈ ದೇಶದಲ್ಲಿ ನಮಗೊಂದು ಒಳ್ಳೆಯ ಸಂಸ್ಕೃತಿ ಇರತಕ್ಕಂಥ, ಸಂಸ್ಕಾರ ಇರತಕ್ಕಂಥ ನಾಯಕತ್ವ ಇದೆ. ಆ ನಾಯಕತ್ವಕ್ಕೆ ಚ್ಯುತಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಮೌನವಾಗಿ ಒಂದು ಸಂಸ್ಕೃತಿಯಲ್ಲಿ, ಒಂದು ಪರಂಪರೆಯಲ್ಲಿ ನಾವು ಈ ಪ್ರತಿಭಟನೆಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಮಗೆ ವಿಶ್ವಾಸ ಇದೆ, ಪೊಲೀಸ್ ಇಲಾಖೆ ಈ ಒಂದು ನಮ್ಮ ಮನವಿಗೆ ಪುರಸ್ಕಾರ ಮಾಡಿ ಅವನನ್ನು ಬಂಧಿಸಿ, ಅವನನ್ನು ರೌಡಿ ಶೀಟರ್ ಪ್ರಜ್ವಲ್ ರೈಯನ್ನು ಮತ್ತೆ ಗಡೀಪಾರು ಮಾಡಬೇಕು. ಅವನ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ತಗೊಳ್ಬೇಕು. IPC ಸೆಕ್ಷನ್ ಪ್ರಕಾರ ಅವನ ಮೇಲೆ ಸೆಕ್ಷನ್ ಹಾಕಿ ಅವನನ್ನು ಬಂಧಿಸಿ ಜೈಲಿಗೆ ಕಟ್ಟಬೇಕು. ಒಂದು ವೇಳೆ ಇದರಲ್ಲಿ ವೈಫಲ್ಯ ಆದರೆ ಪೊಲೀಸ್ ಇಲಾಖೆ, ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದೆ, ಕಾನೂನು ವ್ಯವಸ್ಥೆ ಸಂಪೂರ್ಣ ಕೆಳಗಟ್ಟಿದೆ. ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ದಾವಣಗೆರೆ ಇರ್ಬೋದು, ಕೋಲಾರ ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಹತ್ಯೆಗಳಾಗ್ತಾ ಇದೆ. ಕಾನೂನು ವ್ಯವಸ್ಥೆಯನ್ನು ಮೀರಿ ಇವತ್ತು ಗೂಂಡಾಯಿಸಂ ನಡೀತಾ ಇದೆ. ಇದರ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಅನ್ನೋದನ್ನು ನಮ್ಮ ರಾಜ್ಯದ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತಾ ಇರೋದು, ಪುತ್ತೂರು ವಿಧಾನಸಭಾ ಕ್ಷೇತ್ರ ರೌಡಿಸಂಗೆ ಸೀಮಿತವಾದಂತಹ ಇದು ಅಲ್ಲ, ನಾವು ಖಂಡಿತವಾಗಿ ಬಯಸ್ತಾ ಇಲ್ಲ. ಆದರೆ ನಾವಿವತ್ತು ಎಚ್ಚರಿಕೆ ಕೊಡಬೇಕಾಗಿದೆ ಕಾಂಗ್ರೆಸ್ನವರಿಗೆ, ನಿಮ್ಮ ಮುಖಾಂತರ ಕೊಡ್ತಾ ಇದ್ದೇವೆ. ಇವತ್ತು ಇನ್ನಿಂದ ಇದು ಬಂದಾಗಬೇಕು. ನೀವು ಸಂಜೀವ್ ಮಠಂದೂರು ಇರ್ಬೋದು, ಒಬ್ಬ ಸಂಜೀವ್ ಮಠಂದೂರು ತಿಳ್ಕೊಳ್ಬೇಡಿ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಂಜೀವ್ ಮಠಂದೂರು ಆಗಬಹುದು. ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಶಾಸಕರೇ, ನೀವು ಪಿಸ್ತೂಲ್ನಲ್ಲಿ ಕೆಲಸ ಮಾಡಿದ್ದು ಕೂಡ ಗೊತ್ತಿದೆ ನಮಗೆ. ನೀವು ಪಿಸ್ತೂಲ್ ಹಿಡ್ಕೊಂಡು ಏನು ಮಾಡಿದ್ರೆ ಅನ್ನೋದು ಗೊತ್ತಿದೆ. ಆ ಪಿಸ್ತೂಲ್ ಇಲ್ಲಿ ನಡೆಯುವುದಿಲ್ಲ, ನಿಮ್ಮ ಗೂಂಡಾಗಿರಿ ಇಲ್ಲಿ ನಡೆಯುವುದಿಲ್ಲ. ಇದು ನೀವು ನಡೆಸುವ ಕೆಲಸಕ್ಕೆ ಹೋದರೆ, ನಮ್ಮ ಕಾರ್ಯಕರ್ತರ ಮೇಲೆ ನೀವು ದಾಳಿ ಮಾಡಿದರೆ, ಕಾರ್ಯಕರ್ತರ ಮೇಲೆ ನೀವು ಅವಮಾನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟರೆ ನಿಮ್ಮನ್ನು ಬಿಡುವುದಿಲ್ಲ. ಇದು 100ಕ್ಕೆ 100. ಈ ಸ್ಟೇಷನ್ನ ಬಾಗಿಲಲ್ಲಿ ಹೇಳ್ತಿದ್ವಿ, ನಮ್ಮನ್ನು ಕೆದಕಲಿಕ್ಕೆ ಬರಬೇಡಿ, ನಮ್ಮನ್ನು ನೀವು ಮುಟ್ಲಿಕ್ಕೆ ಬರಬೇಡಿ. ನಮ್ಮ ಮೇಲೆ ನಿಮಗೆ ತಾಕತ್ತಿದ್ರೆ ರಾಜಕೀಯವಾಗಿ ಏನು ನೀವು ಎದುರಿಸ್ತೀರಿ ಅದಕ್ಕೆ ಎದುರಿಸಲಿಕ್ಕೆ ನಾವು ತಯಾರಿದ್ದೇವೆ. ರಾಜಕೀಯ ಹೇಳಿಕೆಗಳನ್ನು ಕೊಡಿ, ಅದು ನಾವು ಕೊಡ್ತೀವಿ. ಆದರೆ ನೀವು ರಾಜಕೀಯ ಹೇಳಿಕೆ ಬಿಟ್ಟು ಗೂಂಡಾಗಿರಿ ಹೇಳಿಕೆಗೆ ಇಳಿದರೆ ಖಂಡಿತವಾಗಿ ಬಿಡುವಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಇಲ್ಲ. ನೀವು ಇವತ್ತಿಗೆ ಮುಗಿಸಿ, ಇನ್ನು ಮುಂದೆ ನಮ್ಮ ಯಾವುದೇ ಒಬ್ಬ ವ್ಯಕ್ತಿ, ಸಂಜೀವ್ ಮಠಂದೂರು ಇರ್ಬೋದು ಅಥವಾ ನಮ್ಮ ಅಧ್ಯಕ್ಷ ಇರ್ಬೋದು, ಯಾರೇ ಇರ್ಬೋದು, ನೀವು ಮಾಡಲಿಕ್ಕೆ ಹೋದರೆ ನಿಮ್ಮನ್ನು ನಾವು ಏನು ಮಾಡಬೇಕು ಇವತ್ತು ಸ್ಟೇಷನ್ನಲ್ಲಿ ಹೇಳ್ತಾ ಇದ್ದೇವೆ. ಮತ್ತೆ ನಮ್ಮನ್ನು ದೂರಬೇಡಿ, ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಗೂಂಡಾಗಿರಿ ಇಲ್ಲಿಗೆ ನಿಲ್ಲಿಸಿ. ನಿಮಗೆ ತಾಕತ್ತಿದ್ರೆ, ಗಂಡಸ್ತನ ಇದ್ದರೆ ರಾಜಕೀಯವಾಗಿ ನಮ್ಮಲ್ಲಿ ಹೋರಾಟ ಮಾಡಿ. ನಿಮ್ಮ ತತ್ವ ಸಿದ್ಧಾಂತಗಳೇನು, ನಿಮ್ಮ ರಾಜಕೀಯ ನೀತಿ ರಿವಾಜುಗಳೇನು, ನೀತಿ ನಿರ್ಧಾರಗಳೇನು, ಅದಕ್ಕೆ ದಮ್ಮಿದ್ರೆ ನೀವು ಅದನ್ನು ಮೊದಲು ಹೇಳಿ. ನಿಮ್ಮದು ಅದಕ್ಕೆ ರಾಜಕೀಯವಾಗಿ ನಾವು ಹೇಳಿಕೊಳ್ಳಿಕ್ಕೆ ತಯಾರಿದ್ವಿ. ಅದಕ್ಕೋಸ್ಕರ ಎಚ್ಚರಿಕೆಯ ಒಂದು ಗಂಟೆಯನ್ನು ಹಿಡಿದ್ವಿ. ಒಂದು ವೇಳೆ ಇದಕ್ಕೆ ತಪ್ಪಿದರೆ ಚುನಾವಣಾ ನೀತಿ ಸಂಹಿತೆ 6 ತಾರೀಕಿಗೆ ಮುಗಿದರೆ 7 ತಾರೀಕಿಗೆ ನಾವು ಮತ್ತೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ
ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.